ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಹಾಲು ಬಾಯಿ ಮಾಡ್ತಿದ್ದೇನೆ. ನೋಡಿ ಅದಕ್ಕೆ ಏನೆಲ್ಲ ಹಾಕಬೇಕು ಅಂತ. ಇದರಲ್ಲಿ 1 ಕಪ್ ತೆಂಗಿನಕಾಯಿ ಉಂಟು. ಇದನ್ನು ಹಾಲು ತೆಕ್ಕೊಳ್ತೇನೆ. ನಾನು ಸಿಂಪಲ್ಲಾಗಿ ಹೇಗೆ ಮಾಡಬಹುದು ಅಂತ ನಿಮಗೆ ತೋರಿಸ್ತಿದ್ದೇನೆ. ಈಗ ಇದಕ್ಕೇನೆ ಬೆಲ್ಲ ಹಾಕ್ಕೊಳ್ತಿದ್ದೇನೆ. 1 ಕಪ್ಪಷ್ಟು ಬೆಲ್ಲ ಇದಕ್ಕೇನೆ ಹಾಕಿಕೊಂಡು ರುಬ್ತೇನೆ. ಇದನ್ನ ಈಗ ಸೋಸ್ಕೊಳ್ಬೇಕು. ನಾವು ಸೋಸಿ ಇನ್ನೊಮ್ಮೆ ನಾವು ಅದನ್ನು ರುಬ್ಕೊಳ್ಬೇಕು. ಈಗ ನೋಡಿ 2ನೇ ಸಲ ಹಾಕ್ಕೊಂಡಿದ್ದೀನಿ. ಅದರ ನೀರು ಹೆಚ್ಚು ಹಾಕ್ಕೊಳ್ಳಿಲ್ಲ ನಾನು. ನೋಡಿ ಈಗ 1 ಕಪ್ಪು ರವೆಯನ್ನು, ಅಕ್ಕಿ ರವೆಯನ್ನು ತಗೊಂಡಿದ್ದೇನೆ. ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ. ಇದನ್ನು ನೋಡಿ ಹಾಗೇನೆ ಸೋಸ್ಕೊಳ್ಬೇಕು. ಅದನ್ನು ಕೂಡ ಇನ್ನೊಂದು ಸಲ ಹಾಗೇನೆ ಸೋಸ್ಕೊಳ್ತೇನೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಚೂರು ಉಪ್ಪು ಹಾಕ್ಕೊಳ್ತಿದ್ದೇನೆ. ನೋಡಿ ಅಕ್ಕಿಯಿಂದ ಹಾಲು ಬಾಯಿ ಮಾಡ್ತಿದ್ದೇನೆ. ಈಗ ಅದಕ್ಕೆ ತುಪ್ಪ ಹಾಕ್ತಿದ್ದೇನೆ. 2 ಸ್ಪೂನ್ ತುಪ್ಪ ಹಾಕ್ತೇನೆ. ತುಪ್ಪ ಕರಗಿತು. ಅದಕ್ಕೀಗ ಗೇರು ಬೀಜ ಹಾಕ್ಕೊಳ್ತಿದ್ದೇನೆ, ಗೋಡಂಬಿ. ಸಾಕು, ಈಗ ತೆಕ್ಕೊಳ್ತೇನೆ. ಇದಕ್ಕೀಗ ನಾವು ಸೋಸಿಕೊಂಡಂಥ ಹಾಲು, ಹಾಗೆ ಬೆಲ್ಲ, ಉಪ್ಪು, ಅಕ್ಕಿ ಹಿಟ್ಟು ಎಲ್ಲ ಹಾಕಿದಂಥ ಮಿಶ್ರಣವನ್ನು ಸೇರಿಸೋಣ. ಈಗ ತಿರುತ್ತಾ ಇರಬೇಕು ಇದನ್ನು. ಆಗ ನಾವು 2 ಸ್ಪೂನ್ ಹಾಕ್ಕೊಂಡಿದ್ದೇವೆ. ಈಗ 1 ಸ್ಪೂನ್ ಹಾಕ್ಕೊಳ್ತಿದ್ದೇನೆ. ಮತ್ತು ಹಾಗೆ ತಿರುಗಬೇಕು, ಗಟ್ಟಿಯಾಗಬೇಕದು. ಈಗ ನೋಡಿ, ಈಗ ಸಾಧಾರಣ ಆಗ್ತಾ ಬಂತು. ಈಗ 1 ಸ್ಪೂನ್ ತುಪ್ಪ ಹಾಕ್ತೇನೆ. ಈಗ ತುಪ್ಪ ಬಿಡ್ತಾ ಉಂಟು, ಆದರೂ 1 ಸ್ಪೂನ್ ಹಾಕ್ತಿದ್ದೇನೆ. ಸಾಕು, ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿ ಈಗ ರೆಡಿ ಆಗ್ತಾ ಬಂತು. ನೋಡಿ ತುಪ್ಪ ಎಲ್ಲ ಬಿಟ್ಟಿದೆ. ನಾವು ಎಷ್ಟು 4 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೇವೆ, ಅದರಲ್ಲಿ 1-2 ಸ್ಪೂನ್ ತುಪ್ಪ ಬಿಟ್ಟಿದೆ. ಈಗ ಅಂದರೆ ಇದಕ್ಕೆ ಎಂತಂದರೆ ತುಂಬ ಹೊತ್ತು ಬೇಕಾಗ್ತದೆ. ನಾವು ಸಣ್ಣ ಉರಿಯಲ್ಲೇ ಮಾಡಬೇಕಾಗ್ತದೆ. ಜಾಸ್ತಿ ಬೆಂಕಿ ಮಾಡಿಕೊಂಡು ಮಾಡಿದರೆ ತಳ ಹಿಡಿತದೆ. ಅದಕ್ಕೋಸ್ಕರ ನಾವು ಇದನ್ನು ಆದಷ್ಟು ನಿಧಾನಕ್ಕೆ ಮಾಡಬೇಕಾಗ್ತದೆ. ಈಗ ನೋಡಿ ಆಯಿತು. ಈಗ ನೋಡಿ ಎಲ್ಲ ತುಪ್ಪ ಬಿಟ್ಟಿದೆ, ಎಲ್ಲ ಉಂಡೆ ಆಗಿ ಬರ್ತಾ ಉಂಟು. ನೋಡಿ ಹೀಗೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ಇದು ಮತ್ತೆ ಕಟ್ ಮಾಡಲಿಕ್ಕೆ ಎಲ್ಲ ಆಗುತ್ತೆ. ಸ್ವಲ್ಪ ಒಂದು ಅರ್ಧ ಗಂಟೆ ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ ಎಲ್ಲ ಒಟ್ಟಿಗೆ ಬಂತು. ನೋಡಿ ತಳ ಬಿಟ್ಟು ಈ ರೀತಿ ಬರಬೇಕು. ನಾವು ಆದಷ್ಟು ನಿಧಾನಕ್ಕೆ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಅಕ್ಕಿಯಲ್ಲಿ ಮಾಡಿದ್ದು ಅಂತ ನೋಡಿದವರಿಗೆ ಮಾತ್ರ ಗೊತ್ತಾಗೋದು, ಇಲ್ಲದಿದ್ದರೆ ಗೊತ್ತಾಗೋದಿಲ್ಲ ಟೇಸ್ಟಲ್ಲಿ. ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ತುಪ್ಪ ಎಲ್ಲ ಎಷ್ಟು ಚಂದ ಬಿಟ್ಟಿದೆ. ನೋಡಿ
ಈಗ ಚೆನ್ನಾಗಿ ಬಂದಿದೆ, ತುಪ್ಪನೂ ಬಿಟ್ಕೊಂಡಿದೆ. ಇನ್ನು ಇದನ್ನು ಹಾಫ್ ಮಾಡ್ಕೊಳ್ಳೋಣ. ಇನ್ನು ಸಾಕು. ನಾನು ನೋಡಿ ಎಷ್ಟು ತುಪ್ಪ ಹಾಕಲಿಲ್ಲ, ಅದರಲ್ಲೇ ಬಿಟ್ಟಂಥ ತುಪ್ಪನ್ನೇ ಹಾಕಿದ್ದೇನೆ ಅದಕ್ಕೆ. ಹಾಗಾಗಿ ಅದು ಚೆನ್ನಾಗಿ ಬಿಟ್ಟಿದೆ ಎಲ್ಲ ತುಪ್ಪ. ಈಗ ಇದನ್ನು ಸ್ವಲ್ಪ ಹೀಗೆ ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಳೋಣ. ಒಂದು ಸ್ಪೂನಿನ ಸಹಾಯದಿಂದ ಎಲ್ಲ ತೆಗೆದು ಲಟ್ಟಣಿಗೆ ಲಟ್ಟಿಸ್ಕೊಳ್ಬೋದು ಬೇಕಾದರೆ ತೆಳ್ಳಗೆ. ಆದರೆ ಇದರಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೇನೆ ನಾನು, ತುಂಬ ತೆಳ್ಳಗೆ ಮಾಡ್ಕೊಳ್ತಿಲ್ಲ. ನೋಡಿ ಈಗ ಆಲೂಬಾಯಿ ರೆಡಿ ಆಯಿತು. ಇದನ್ನು ನಾವು ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನೋಡಿ ಚೆನ್ನಾಗಿ ಬರುತ್ತೆ. ಸೈಜ್ ಯಾವ್ದು ಬೇಕಾದರೂ ಕಟ್ ಮಾಡ್ಕೊಳ್ಬೋದು, ಹೇಗೆ ಬೇಕಾದರೂ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಡಿಸೈನ್ ಕೂಡ ಹಾಗೆ ನಮಗೆ ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಆಲೂಬಾಯಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಮಾಡೋದು ಅಂತ, ತೆಂಗಿನಕಾಯಿ ಹಾಲಿಂದ ಅಕ್ಕಿಯಲ್ಲಿ ಮಾಡಿದ್ದೇವೆ ಅಂತ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ ತಿನ್ನುವಾಗ. ಅಷ್ಟು ಚೆನ್ನಾಗಿ ಬಂದಿದೆ, ಅಷ್ಟು ಟೇಸ್ಟಿಯಾಗಿದೆ. ತುಪ್ಪ ನಾನು 4 ಸ್ಪೂನ್ ಹಾಕ್ಕೊಂಡಿದ್ದೇನೆ. 2 ಸ್ಪೂನ್ ಸಾಕಾಗ್ತದೆ ಇದಕ್ಕೆ. ಆದರೂ ಎಲ್ಲ ವಾಪಸ್ ಬಿಟ್ಟಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವಾ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.